ಬೆಲ್ಲವನ್ನ ಸವಿದು ಒಳ್ಳೆಯದನ್ನೇ ಮಾತಾಡೋಣ. ಎಲ್ಲ ಕಹಿಯನ್ನು ಮರೆತು ಸಿಹಿಯಾದ ಬಾಂಧವ್ಯವನ್ನು ವೃದ್ಧಿಸೋಣ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ಈ ಶುಭ ದಿನದಂದು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೆಚ್ಚಾಗಿ ಈ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಬೇರೆ ಬೇರೆ ಡಿಶಸ್ಸನ್ನು ಮಾಡ್ತಾರೆ. ಅದನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಪ್ರಭಾ ಅವರು. ಯಾವೆಲ್ಲ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ. ಸಂಕ್ರಾಂತಿ ಹಬ್ಬದ ದಿನ ನನಗಿಲ್ಲಿ ಮಾಡೋ ಅವಕಾಶ ಇದೆ. ನಿಮಗೆ ನಿಮ್ಮ ಟಿವಿಯ ಎಲ್ಲ ಬಳಗದವರೆಗೂ ನಮ್ಮಿಂದ ಸಂಕ್ರಾಂತಿಯ ಶುಭಾಶಯಗಳು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ಕ್ಯಾಲೆಂಡರ್ ಇಯರ್ದು ಫಸ್ಟ್ ಹಬ್ಬ ನಮ್ಮ ಹಿಂದೂಗಳ ಹಬ್ಬ ಸಂಕ್ರಾಂತಿ ಹಬ್ಬ. ಅದರಲ್ಲೂ ಕೂಡ ಈ ಋತು ಚೇಂಜ್ ಆಗುವಾಗ ಈ ಒಂದು ಹಬ್ಬವನ್ನು ಆಚರಿಸುವಂಥದ್ದು. ಸೊ ನಮಗಿವತ್ತು ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಯಾವ ಸ್ಪೆಷಲ್ ರೆಸಿಪೀಸ್ ನಮಗೆ ಹೇಳ್ಕೊಡ್ತಿದ್ದೀರಿ? ನಾನೀಗ ಸಾಧಾರಣವಾಗಿ ಈಗ ಸಂಕ್ರಾಂತಿ ಟೈಮಲ್ಲಿ ಎಲ್ಲ ಹೊಸ ಅದು ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ ನಾವು. ಎಲ್ಲ ಹೊಸ ಪದಾರ್ಥಗಳು ಬಂದಿರುತ್ತೆ. ಹಾಗೆ ಈಗ ಅವರೆಕಾಳು ಈ ಸೀಸನ್ನಲ್ಲಿ ನಾವು ಅವರೆಕಾಳನ್ನ ತಿನ್ನಬೇಕು. ಚಳಿಯಲ್ಲಿ ಅವರೆಕಾಳನ್ನ ತಿನ್ನಬೇಕು. ಈಗೇನು ನಮಗೆ ಎಲ್ಲ ಸೀಸನಲ್ಲೂ ಅವರೆಕಾಳು ಸಿಗ್ತಾ ಹೋಗ್ತದೆ. ಆದರೆ ನಾವು ಈಗ ತಿನ್ನೋ ಅವರೆಕಾಳು ಆಗ ರುಚಿ ಇರೋದಿಲ್ಲ. ಆದ್ದರಿಂದ ನಾನಿವತ್ತು ಎರಡೂ ಅವರೆಕಾಳದೇ ಒಂದು ಅವರೆಕಾಳು ಕಡುಬು ಅಂತ ಮಾಡ್ತೀವಿ. ಸಂಕ್ರಾಂತಿಗೆ ಸ್ಪೆಷಲ್ ಕಡುಬನ್ನು ಮಾಡ್ತಾರೆ. ಮತ್ತಿನ್ನೊಂದು ಎಲ್ಲರಿಗೂ ಸಾಧಾರಣ ಸ್ವಲ್ಪ ಖಾರವಾಗಿ ಎಣ್ಣೆಯಲ್ಲಿ ಕರ್ದದ್ದು ಬೇಕಾಗ್ತದೆ. ಹಾಗೆ ಅವರೆಕಾಳನ್ನು ಇದ್ದಕ್ಕಿದ ಅವರೆಕಾಳನ್ನು ಎಣ್ಣೆಯಲ್ಲಿ ಕರ್ದಿದ್ದನ್ನು ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ಸೂಪರ್. ಅವರೆಕಾಳು ಅಂದ್ರೆ ಈ ಸೀಸನ್ ಬಂದರೆ ಸಾಕು. ಈಗ ಬಟಾಣಿ ತುಂಬ ಸಿಗುತ್ತೆ ಮತ್ತು ಅವರೆಕಾಳು. ಅವರೆಕಾಳದು ಪ್ರತಿನಿತ್ಯ ಬೇಕಾದರೆ ಉಪ್ಪಿಟ್ಟು ಮಾಡಿ ಅಥವಾ ಅದರದ್ದು ಪುಲಾವ್ ಮಾಡಿ ಗ್ರೇವಿ ಮಾಡಿ ಎಲ್ಲದಕ್ಕೂ ಕೂಡ ಒಳ್ಳೆ ರುಚಿ ಕೊಡುವಂಥ ಒಂದು ಇದು ಕಾಳು. ಹೌದು. ಸೊ ಅದನ್ನು ಬಳಸ್ಕೊಂಡು ಮಾಡ್ತಾ ಇದ್ದೀರಾ. ಬನ್ನಿ ಕಿಚನ್ಗೆ ಹೋಗೋಣ. ಖಂಡಿತ. ಎಸ್ ಮೇಡಮ್. ಸೊ ಈಗ ನಮಗೆ ಫಸ್ಟಿಗೆ ಯಾವುದು ಕಡುಬು ಅಥವಾ ಏನು ಫ್ರೈಡ್ ಐಟಮ್ಮ ಏನು? ಮೊದಲು ಅವರೆಕಾಳು ಕಡುಬು ಮಾಡುವ. ಎಸ್, ಸ್ಟಾರ್ಟ್ ಮಾಡ. ಹಾಂ, ಮೊದಲಿಗೆ ಅದಕ್ಕೆ ಇಲ್ಲಿ ನಾನು ಅವರೆಕಾಳು ತಂದಿದ್ದೀನಿ. ಅವರೆಕಾಳು ಅರ್ಧದಷ್ಟು ರವೆ ಹಾಕಿದ್ರೆ ಒಳ್ಳೇದಾಗ್ತದೆ. ಇಲ್ಲ ಅಂದರೆ 1.5 ಅಷ್ಟು ಇದಾಕಿ ಇದು ಮುಕ್ಕಾಲು ಹಾಗೆ ಸ್ವಲ್ಪ ಅವರೆಕಾಳು ಪ್ರಮಾಣ ಜಾಸ್ತಿ ಇರಬೇಕು. ಅದಕ್ಕೆ ನಾವು ಮೆಣಸಿನ ಪುಡಿ ಜೀರಿಗೆ ಪುಡಿ ಉಪಯೋಗಿಸ್ತೀವಿ. ಸ್ವಲ್ಪ ಈರುಳ್ಳಿ 1-2 ಹಸಿಮೆಣಸಿನಕಾಯಿನ ನಾನು ಕಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಸಬ್ಸಿಗೆ ಸೊಪ್ಪು. ನೋಡಿ, ಇದು ತುಂಬ ಇಂಪಾರ್ಟೆಂಟು. ನಮಗೆ ಸೊಪ್ಪುಗಳನ್ನ ನಾವು ಆದಷ್ಟು ಬಳಸಬೇಕು ಎಲ್ಲದರಲ್ಲೂ. ಈಗ ನಾನು ಇದಕ್ಕೆ ಕರಿಬೇವು, ಸಬ್ಸಿಗೆ ಸೊಪ್ಪು ಎರಡನ್ನೂ ಬಳಸ್ತೀನಿ. ಸ್ಟಾರ್ಟ್ ಮಾಡುವ. ಕುಕ್ಕರ್ ಬೇಕು ನನಗೆ. ಕುಕ್ಕರಲ್ಲಿ ನಾವು ಅವರೆಕಾಳನ್ನ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಮೊದಲು. ನನಗೆ ನೀರು ಬೇಕು. ಅವರೆಕಾಳು ಎಷ್ಟಿರುತ್ತೋ ಅದ್ರ 2ರಷ್ಟು ನೀರು ಹಾಕಬೇಕಾಗುತ್ತೆ ನಾವೀಗ. ಇದೇ ಬಟ್ಲು ಅಳತೆಯಲ್ಲಿ ಇದನ್ನ ಅವರೆಕಾಳು ಹಾಕ್ತೀನಿ ನಾನು. ಇದೇ ಬಟ್ಲು ಆ ನೀರು ಮತ್ತೆ ಯೂಸ್ ಆಗುತ್ತಾ? ಹೌದು, ಆ ನೀರನ್ನೇ ಯೂಸ್ ಮಾಡಿ ನಾವು ಮಾಡೋದು. ಇಲ್ಲದಿದ್ರೆ ನಮಗೆ ಅವರೆಕಾಳಿಂದು ಟೇಸ್ಟ್ ಹೋಗ್ಬಿಡುತ್ತೆ. ಇಲ್ಲದೆ ನೀರನ್ನ ಚೆಲ್ಲಿದ್ರೆ ನಾವು. ಈಗ ನೋಡಿ, ಈಗ ಸಿಗುವಂತ ಈ ಸೀಸನ್ ಅಲ್ಲಿ ಸಿಗುವಂತ ಅವರೆಕಾಳು ಸೊ ದಪ್ಪ ದಪ್ಪವಾಗಿ ತುಂಬಾ ಚೆನ್ನಾಗಿರುತ್ತೆ. ಹೌದು ಅಲ್ವಾ? ತುಂಬಾ ಚೆನ್ನಾಗಿ ಹೊಳಪು ಇರುತ್ತೆ. ಹೌದು. ಈಗ ನೋಡಿ, ಇದರಲ್ಲಿ ಒಂದು ಎಣ್ಣೆ ಅಂಶ ಇರುತ್ತೆ. ನಾವು ಈ ಟೈಮಲ್ಲಿ ನಾವು ಅವರೆಕಾಳನ್ನ ಅಂದ್ರೆ ಈಗ ಚಳಿಗಾಲ ಆದ್ರಿಂದ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಡೋಣ. ಉಪ್ಪನ್ನ ಹಾಕಿನೇ ನಾವು ಬೇಯಲಿಕ್ಕೆ ಇಡುವ. ಇದು ಪೌಡರ್ ಉಪ್ಪು ಆದ್ರಿಂದ ಸಾಕು. ನಾವು ಲಿಡ್ ಹಾಕಿ ನೀವು ಈಗ ಎಷ್ಟೊಂದು 2 ವಿಸಿಲ್ ಬೇಡ, ಒಂದು ವಿಜಲ್ ಬರುವಾಗಲೇ ಆಫ್ ಮಾಡಿದ್ರು ಸಾಕಾಗ್ತದೆ. ಮತ್ತೆ ಪುನಃ ನೀವು ಅದು ಅಂದ್ರೆ ಅದು ಎಳೆದಿದೆ ಅವರೆಕಾಳು, ತುಂಬಾ ಬಲ್ತಿದ್ರೆ ನಾವು ತುಂಬಾ ಕೂಗಿಸ್ಬೇಕಿತ್ತು. ಕೂಗು ಬರುವಾಗ ನಾವು ತೆಗೆದ್ರೂ ಸಾಕಾಗತ್ತೆ ನಮಗೆ. ಅದು ಎಳೆದಿರೋದ್ರಿಂದ ನಮಗೆ ಅದು ಬೇಯಬೇಕು. ಬೆಂದ ಮೇಲೆ ನಾವು ಬೇರೆದು ಮಾಡ್ಕೊಳಕ್ಕಾಗೋದು. ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳುವ ಅಷ್ಟೇ. ಖಂಡಿತ. ನನಗೆ ಇನ್ನೊಂದು ಬಾಣಲಿ ಬೇಕು. ಇದಲ್ಲದೆ ಒಂದು ಸಣ್ಣ ಬಾಣಲಿ ಬೇಕು. ಹಾಗಾದ್ರೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳ ನಾನು ಹೇಗೆ? ಶಿಫ್ಟ್ ಮಾಡ್ಕೊಳ್ಳಿ ಆ ಕಡೆಗೆ. ಅದಕ್ಕೆ ಸ್ವಲ್ಪ ಚೂರು ಎಣ್ಣೆ ಹಾಕಿದರೆ ಸಾಕು, ಹೆಚ್ಚು ಬೇಕಾಗಲ್ಲ. ಸ್ವಲ್ಪ ನಮಗೆ ಉರಿವಾಗ ಈಗ ಮೊದಲು ನಾವು ಇಲ್ಲೂ ಅಷ್ಟೇ ನೋಡಿ, ಇದು ಸ್ಪೆಷಲ್ ಮೆಣಸಿನಕಾಯಿ, ಜೀರಿಗೆ ಮೆಣಸು ಅಂದರೆ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ.
ಮತ್ತು ಇದರಲ್ಲಿ ವಿಟಮಿನ್ ಸಿ ಇದೆ ಅಂತಲೂ ಹೇಳ್ತಾರೆ. ನಮಗೆ ಏನಾದರೂ ಬ್ಲಾಕೇಜಸ್ ಬಂದರೆ ಅದನ್ನು ರಿಮೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಆದಷ್ಟು ನಾವು ಈ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಉಪಯೋಗಿಸೋದು ಒಳ್ಳೆಯದು. ಎಲ್ಲ ಕಡೆ ಸಿಗೋದು ತುಂಬ ಕಡಿಮೆ. ಆರ್ಗ್ಯಾನಿಕ್ ಇದು ಅಂತೆಲ್ಲ ಇದೆ, ಸಾವಯವ ಸಂತೆ ಅಂತೆಲ್ಲ ಆಗ್ತದೆ, ಅಲ್ಲಿ ಸಾಮಾನ್ಯ ಸಿಗುತ್ತೆ. ಅವು ಸಿಕ್ಕಾಗ ನಾವು ಹೆಚ್ಚು ತಂದಿಟ್ಕೋಬೋದು. ನಾವೀಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಈಗ ನಾವು ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಅದಕ್ಕೊಂದು ಸ್ವಲ್ಪ ಲೈಟಾಗಿ ಚಟ್ನಿ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ಅದಕ್ಕೆ ನಾವು ಖಾರಗಳು ಹಾಕಿರ್ತೀವಿ, ಅದರಿಂದ ತುಂಬ ಖಾರ ಬೇಕಾಗೋದಿಲ್ಲ. ನಾನಿಲ್ಲಿ ಒಂದು 4 ಜೀರಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು 2-3 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ತೊಟ್ಟು ಸಮೇತ ತೊಟ್ಟು ಸಮೇತ ಹಾಕಿದ್ರೂ ಏನೂ ಆಗೋದಿಲ್ಲ, ತೊಟ್ಟು ಸಮೇತನೇ ಹಾಕೊಳ್ಳುವ. ಒಂದು ಚೂರು ಶುಂಠಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಈ ಕಡೆ ವಿಸಿಲ್ ಬರ್ತಾ ಬಂತು, ಅದನ್ನು ಆಫ್ ಮಾಡಿಬಿಡುವ. ಆಫ್ ಮಾಡೋಣ. ನಾನಿಲ್ಲಿ ಬಿಂಬುಳಿ ಅಂತ ತೊಗೊಂಡು ಬಂದಿದ್ದೀನಿ. ಬಿಂಬುಳಿ ಹುಳಿಗೆ ನಾವು ಅಲ್ಲ, ಅದಕ್ಕೆ ಮುಂಚೆ ನಾವಿಲ್ಲಿ ಇದು ದೊಡ್ಡ ಪತ್ರೆ ಅಂತ, ಇಲ್ಲೆಲ್ಲ ಸಾಂಬ್ರಾಣಿ ಅಂತ ಹೇಳ್ತಾರೆ. ಇದು ಅಷ್ಟೇ ತುಂಬ ಮೆಡಿಕಲ್ ಇದಿರೋ ಅಂಥದ್ದು, ಮೆಡಿಕೇಟೆಡ್. ಅಂದರೆ ಕಫ ಮತ್ತು ಕೆಲವುದು ಅಲರ್ಜೀಸ್ ಎಲ್ಲ ಇದ್ದರೆ ಇದನ್ನ ತಿನ್ನಬೇಕು ಅಂತ ಹೇಳ್ತಾರೆ. ಇದ್ರದ್ದು ಚಟ್ನಿ ತುಂಬ ಒಳ್ಳೆಯದಾಗ್ತದೆ. ಅದ್ರ ಟೇಸ್ಟ್ ಈ ಸೀಸನಲ್ಲಿ ಇದೇ ಎಲ್ಲ ತುಂಬ ಇರುವಂಥದ್ದು, ಶೀತ, ಕಫ, ಹೌದು ಹೌದು ಹೌದು. ಸೊ ಅದಕ್ಕೆ ಈ ಟೈಮಲ್ಲಿ ಇದನ್ನ ಮಾಡ್ಕೊಂಡ್ರೆ ಅಲ್ವಾ. ನೋಡಿ, ಮೊದಲವರೇ ನಮ್ಮ ಹಿರಿಯರೆಲ್ಲ ಮಾಡಿದಂಥದ್ದು ಇಂಥ ಎಲ್ಲ, ಇದು ಹಬ್ಬಕ್ಕೆ ಅಂತ ಮಾಡಿದ್ರು ಕೂಡ ಅದು ಆರೋಗ್ಯಕ್ಕೆ ಉತ್ತಮ. ಇಲ್ಲಿ ನಾನೀಗ ಹುಳಿಗಾಗಿ ಬಿಂಬುಳಿ ಹಾಕ್ತಾ ಇದ್ದೀನಿ. ನೋಡಿ, ಹುಣಸೆ ಹಣ್ಣು ಬದಲು ಬಿಂಬುಳಿ ಹಾಕ್ತಾ ಇದ್ದೀನಿ. ಬಿಂಬುಳಿನೂ ಅಷ್ಟೇನೆ. ಇಲ್ಲೆಲ್ಲ ಹೆಚ್ಚು ಮೀನಿನ ಪದಾರ್ಥಕ್ಕೆ ಬಿಂಬುಳಿನ ಯೂಸ್ ಮಾಡ್ತಾರೆ, ಬಟ್ ಸಿಗೋದು ಕಷ್ಟ. ಅದು ನಮ್ಮ ಮನೆಯಲ್ಲಿ ಬಿಂಬುಳಿ ಮರ ಇರೋದ್ರಿಂದ ನಾನು ಅದನ್ನು ಆದಷ್ಟು ಉಪಯೋಗ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಕರಿಬೇವನ್ನ ನಾನು ಹಾಗೆ ತೆಗೆದು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊಪ್ಪುಗಳನ್ನು ನಾವು ಸಾಧ್ಯವಾದಷ್ಟು ಸೊಪ್ಪನ್ನು ತಿನ್ನೋದನ್ನ ಅಭ್ಯಾಸ ಇಟ್ಕೋಬೇಕು. ಅದಕ್ಕೀಗ ನಾನು ಸ್ವಲ್ಪ ಚಟ್ನಿಗೆ ಇದು ಇಷ್ಟು ಬಾಡಿದ್ರೆ ಆಯ್ತಾ ಇದು? ಪರವಾಗಿಲ್ಲ, ಅದು ಬಾಡಿದರೆ ಸ್ವಲ್ಪ ಬಾಡಿದ್ರೆ ಸಾಕು. ಅಂದರೆ ಕೆಲವು ಟೈಮ್ ಅದ್ರದ್ದು ಹಸಿ ವಾಸನೆ ಬರುತ್ತೆ ನಮಗೆ, ಕೆಲವರಿಗೆ ಅದ್ರದ್ದು ಸ್ಮೆಲ್ಲು ಕಷ್ಟ ಅನ್ನಿಸ್ಬೋದು. ಆಗ ನಾವೀಗ ಬಾಡಿಸಿದಾಗ ಅದ್ರದ್ದು ರುಚಿ ಮಾತ್ರ ನಮಗೆ ಬಾಯಿಗೆ ಸಿಗ್ತದೆ. ಇದಕ್ಕೆ ಕಾಯಿ ಹಾಕ್ತಿದ್ದೀನಿ. ಸೊ ಈ ಚಟ್ನಿ ಬೇರೆ ಇದಕ್ಕೂ ಯೂಸ್ ಮಾಡ್ಬೋದು, ಬೇರೆ ಇದಕ್ಕೂ ಯೂಸ್ ಮಾಡ್ಬೋದು. ಒಳ್ಳೆದಾಗ್ತದೆ. ಅಂದ್ರೆ ದೋಸೆಗೆ ಎಲ್ಲದಕ್ಕೂ, ಇಡ್ಲಿಗೆ, ದೋಸೆಗೆ ಎಲ್ಲ ನೀವು ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ಕಡಲೆ ಹಾಕ್ತೀನಿ, ಸಾಕು. ನಾವು ಆಫ್ ಮಾಡ್ಬಿಡುವ. ಸಾಕು. ಪುಟಾಣಿ ಹೇಳ್ತೀರಾ? ನಾವು ಉರಿಗಡ್ಲೆ ಅಂತ ಹೇಳ್ತೀವಿ. ಉರಿಗಡ್ಲೆ, ಹೌದು. ಪುಟಾಣಿ ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಪುಟಾಣಿ ಹೇಳ್ತಾರೆ. ಹೌದು. ಈಚೆ ಎಲ್ಲ ಉರಿಗಡ್ಲೆ. ಇದಕ್ಕೆ ನಾವು ಉಪ್ಪನ್ನು ಹಾಕ್ಬಿಡೋಣ. ನೀವು ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಹೇಳ್ತಾ ಇದ್ದೀರಲ್ಲ, ಸೊ ಇದು ನೀವೇನು ಏನು ಕೆಲಸ ಏನಾದರೂ ಮಾಡ್ಕೊಂಡಿದ್ದೀರಾ? ಏನು ಮಾಡ್ತಿದ್ದೀರಿ? ನಾನು ಕೆಲಸ ಅಂತೇನಿಲ್ಲ, ಗೃಹಿಣಿನೇ. ಆದರೆ ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಸಾಧಾರಣವಾಗಿ. ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ತೆ. ನಾವು ಏನೇ ಪದಾರ್ಥ ಮಾಡ್ಬೇಕಾದ್ರೂ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರಬೇಕು ಅದರಲ್ಲಿ. ಅದಕ್ಕೆ ಚೂರು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ನಾವು ರುಬ್ಬಕ್ಕೆ ತಗೋಬೋದು. ನಾನು ಯೋಗ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನ ಅಂತ, ಅದರದ್ದು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಅದರದ್ದು ಯೋಗ ಟೀಚರ್ ನಾನು. ಒಂದು 20 ಬ್ರಾಂಚಸ್ ಇದೆ ನಮ್ಮದು. ನಾವು ಅಲ್ಲೆಲ್ಲ ಬೆಳಗ್ಗೆ 5:30 7, ಸಂಜೆ ಕೆಲವು ಬ್ರಾಂಚಲ್ಲಿ ಸಂಜೆ 5:30 7 ಉಚಿತವಾಗಿ ಯೋಗವನ್ನು ಕಲಿಸ್ತೀವಿ. ನೀರು ಹಾಕ್ಬೇಕು. ನೀರು ನೀವು ಡ್ರೈ ಮಾಡಿ ಇಟ್ಕೊಂಡು ಬೇಕಾದಾಗ ನೀರು ಹಾಕೋಬಹುದು. ಆಗ ನಿಮಗೆ ಹೆಚ್ಚು ಒತ್ತು ಹಾಳಾಗದೆ ಇರುತ್ತೆ. ಮತ್ತೆ ಈಗ ನೀರು ಹಾಕಿ ನಾವು ರುಬ್ಕೊಳ್ಳುವ. ಮತ್ತೆ ಆಗ ನೀವು ಒಂದು ಬೆಳಿಗ್ಗೆ ಮಾಡಿದ್ದು ಸಂಜೆ ತನಕನೂ ಚೆನ್ನಾಗಿರುತ್ತೆ. ನೀರೇ ಹಾಕದಿದ್ದಾಗ ಮತ್ತೆ ಸಾಕು. ನೀರು ಹಾಕದಿದ್ರೆ ಇಡೀ ದಿನ ಇಟ್ಕೋಬಹುದು. ನಾವು ಸ್ವಲ್ಪ ಡ್ರೈ ಮಾಡಿರ್ತೀವಲ್ಲ. ಸಾಕಲ್ಲ? ಸಾಕು. ನೋಡಿ, ಇದೂ ಹಸಿರಾಗಿ. ಆ ದೊಡ್ಡ ಪತ್ರೆ ಈ ಶೀತಕ್ಕೆಲ್ಲ ಮಕ್ಕಳಿಗೆ ಹಾಗೆ ಬಿಸಿ ಮಾಡಿ ಎದೆ ಹೌದು, ಕಫ ಕರಗಲಿಕ್ಕೆ ಎಲ್ಲದಕ್ಕೂ ದೊಡ್ಡ ಪತ್ರೆ ತುಂಬ ಒಳ್ಳೆಯದು. ಈಗ ಇದನ್ನ ಇಲ್ಲಿ ಇಟ್ಬಿಡುವ. ನಾವೀಗ ಕಡುಬು ಮಾಡ್ಕೊಳ್ಳೋಣ.
ನನಗಿನ್ನೊಂದು ಇದು ಬೇಡ, ಇನ್ನೊಂದು ಬಾಣಲಿ ಕೊಡಿ. ಅದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಕಡುಬಿಗೆ ನಮಗೇನು ಹೆಚ್ಚು ಎಣ್ಣೆ ಬೇಕಾಗೋದಿಲ್ಲ. ಅದಕ್ಕೆ ಕಡುಬು ಅಂದರೆ ಸ್ವಲ್ಪ ಹೆಲ್ತಿಯಾಗಿ ಮಾಡೋವಂಥದ್ದು. ಇದನ್ನ ನಾವು ಮತ್ತೆ ಹಬೆಯಲ್ಲಿ ಬೇಯಿಸೋದ್ರಿಂದ ಅದ್ರ ಶಕ್ತಿ ಇನ್ನಷ್ಟು ಹೆಚ್ಚಾಗತ್ತೆ. ಯಾವುದೇ ವಸ್ತುನ ನಾವು ಮತ್ತೆ ಬೇಯಿಸಿದಾಗ ಇದಾಗತ್ತೆ. ಅದರಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿ ಹಾಕಿ ಒಟ್ಟಿಗೆ ಕಟ್ ಮಾಡಿ ಹೆಚ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಖಾರ ಖಾರವಾಗಿರುತ್ತೆ. ನಮಗೆ ಚಳಿಗೆ ಇದೆಲ್ಲ ಹಾಕುವಾಗ ಮತ್ತೆ ಪುನಃ ಚಟ್ನಿ ಇದು ಅವಶ್ಯಕತೆ ಇರೋದಿಲ್ಲ. ಆದರೆ ಚಟ್ನಿ ಇದ್ದರೆ ಅದು ಇನ್ನೂ ತಿನ್ನಕ್ಕೊಂದು ಖುಷಿ ಜಾಸ್ತಿ ಆಗುತ್ತೆ. ಚಟ್ನಿ ಮಾಡಬೇಕು. ಚಟ್ನಿ ಇಲ್ಲದಿದ್ರೆ ಬರೀ ಈಗ ನೀವು ದೊಡ್ಡ ಪತ್ರೆದು ಏನೋ ಚಟ್ನಿ ಮಾಡಿದ್ರಿ, ಮನೆಯಲ್ಲಿ ದೊಡ್ಡ ಪತ್ರೆದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬರೀ ಕಾಯಿ ಚಟ್ನಿಯಲ್ಲೂ ತಿನ್ನಕ್ಕೆ ಮಾಡ್ಬೋದು. ಕಾಯಿ ಚಟ್ನಿ, ಪುದೀನ ಚಟ್ನಿ, ನೀವು ಕಡಲೆಬೇಳೆ ಚಟ್ನಿ ಯಾವುದು ಬೇಕಾದರೂ ಮಾಡ್ಕೋಬೋದು. ನಾನು ಸಾಧಾರಣ ನಮ್ಮ ಮನೇಲಿ ಇದೆ ದೊಡ್ಡ ಪತ್ರೆ, ಹಾಗಾಗಿ ದೊಡ್ಡ ಪತ್ರೆ ಚಟ್ನಿನ ಮಾಡ್ತೀನಿ. ಎಲ್ಲರಿಗೂ ಬೇರೆ ಚಟ್ನಿಗಳು ಎಲ್ಲ ಕಡೆ ಸಿಗ್ತದೆ, ಬಟ್ ಆದರೆ ದೊಡ್ಡ ಪತ್ರೆ ಎಲ್ಲರ ಮನೇಲೂ ಇರೋದಿಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ಇನ್ನು ಕಂದು ಬಣ್ಣ ಬರೋವರೆಗೂ? ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿದ್ರೆ ಸಾಕು. ಇದು ಕೂಡ ಸ್ಟೀಮ್ ಬಿಟ್ಟಿದೆ. ಈಗ ಇದಕ್ಕೆ ಬೇಕಾಗತ್ತಲ್ಲ ಇದು? ಹೌದು, ಇದಕ್ಕೆ ಜಾಸ್ತಿ ಈರುಳ್ಳಿ ಹಾಕಬಾರ್ದು. ಒಂದು ಸಣ್ಣ ಈರುಳ್ಳಿ ಹಾಕಿದರೆ ಸಾಕು. ಈಗ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ, ಒಂದು ಕಟ್ಟಿನಷ್ಟು. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಅದರದೊಂದು ಪರಿಮಳನೇ ಬೇರೆ. ಹೌದು, ಅದು ಚೆನ್ನಾಗಿರ್ತದೆ. ಸಬ್ಸಿಗೆ ಸೊಪ್ಪು ಇಲ್ಲದೆ ಮಾಡಿದ್ರೆ ಅದ್ರದ್ದು ಆಗ್ಲೇ ಬೇರೆ ಟೇಸ್ಟ್ ಹೋಗ್ತದೆ. ಹಾಕಿ ಮಾಡಿದಾಗ್ಲೇ ಒಂದು ಆಗ್ತದೆ. ಬಟ್ ಫುಲ್ ಇದೇ ಪವರ್ ತಗೊಂಡ್ಬಿಡುತ್ತೆ. ಅಂದ್ರೆ ಆ ಡಿಶ್ ಇದು ಎಲ್ಲ ಇದು ಹೌದು, ಪರಿಮಳ ಎಲ್ಲ ಇದೇ ತಗೊಂಡು. ನಾನು ಹೆಚ್ಚು ಸೊಪ್ಪನ್ನ ಉಪಯೋಗ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ನಾವು ಜೀರಿಗೆ ಪೌಡ್ರು, ಜೀರಿಗೆನ ಕುಟ್ಟಿ ಹಾಕೋಬಹುದು ನಾವು. ಈಗ ನಾನು ಒಂದು ಬಟ್ಲಿಗೆ 1 ಸ್ಪೂನಷ್ಟು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಜೀರಿಗೆ ಏನಿಲ್ಲ, ಅದು ನಮ್ಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಮತ್ತು ಅದೇ ಈಗ ನಾವು ಹೇಳಿದಾಗೆ ಜೀರಿಗೆ, ಮೆಣಸು ಎಲ್ಲ ನಮ್ಮ ಅಡುಗೆ ಮನೆಯಲ್ಲಿರೋವಂಥ ಔಷಧೀಯ ಪದಾರ್ಥಗಳು. ಅವನ್ನ ಅಂದರೆ ಔಷಧಿ ಅಂತಲ್ಲ, ನಾವು ಪ್ರತಿದಿನ ತಿಂತಾ ಹೋದಾಗ ನಮಗೆ ಬರೋ ಅಂಥ ತೊಂದರೆಗಳು ನಮಗೆ ಬರ್ದಿರೋಂಗೆ ನಾವು ನೋಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಈಗ ಇದನ್ನ ಹಾಕಿ ಮೆಣಸು ಎಷ್ಟು ಹಾಕ್ಬೇಕಾಗುತ್ತೆ? ಇದು ಒಂದು ಸ್ವಲ್ಪ, ಅದು 1.5 ಹಾಕಿದೆ, ಇದನ್ನೊಂದು ಅರ್ಧ ಸ್ಪೂನ್ ಹಾಕಿದೆ. ಅಂದರೆ ನಮಗೆ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ. ಈಗ ನಾವು ಅದ್ರದ್ದು ನೀರು ಹಾಕೊಂಡ್ಬಿಡುವ. ಅವರೆಕಾಳು ಹಬ್ಬಕ್ಕೆ ಮಾಡುವಂತ ಇದು ರೆಸಿಪಿನ ಅಥವಾ ಹೀಗೆ? ಹಾಕಿ ಕಡುಬನ್ನ ಕೆಲವರು ಮನೆಗಳಲ್ಲಿ ಅವರೆಕಾಳನ್ನು ಹಾಕ್ಬಿಡಿ. ಅವರೆಕಾಳು ಕಡುಬನ್ನ ಮಾಡ್ತಾರೆ. ಇಲ್ಲದಿದ್ರೆ ಅವರೆಕಾಳು ಸಾರು ಮಾಡಿ ಬರೀ ಕಡುಬನ್ನ ಬೇಕಾದರೂ ಮಾಡ್ತಾರೆ ಕೆಲವರು ಮನೆಗಳಲ್ಲಿ. ನಾವು ಆಗಲೇ ಉಪ್ಪು ಹಾಕಿದ್ದೀವಿ, ಅದರಿಂದ ಒಂದು ಚೂರು ಬೇಕಾದರೆ ಉಪ್ಪು ಹಾಕ್ಬೋದು. ಉಪ್ಪು ಅದಕ್ಕೆ ಹಾಕಿರೋದ್ರಿಂದ ಹೆಚ್ಚು ಬೇಕಾಗೋದಿಲ್ಲ. ಉಪ್ಪನ್ನೊಂದು ನಾವು ನೋಡಿ ಹಾಕಬೇಕಾಗತ್ತೆ. ಈಗ ಇದೊಂದು ಚೂರು ಕಾಯಿ ತುರಿ ಹಾಕಿ ನಾವು ರವೆ ಹಾಕಿದ್ರೆ ಆಯಿತು. ಸೊ ಕಾಯಿನೂ ಜಾಸ್ತಿ ಬೇಕಾಗೋದಿಲ್ಲ, ಆದರೆ ಅದು ಎಲ್ಲ ನಮಗೆ ರುಚಿ ಕೊಡೋ ಅಂಥದ್ದು. ಹಾಗೆ ಸ್ವಲ್ಪ ಅದು ಕುದೀತಾ ಇರೋದ್ರಿಂದ ನಾವು ಈಗ ರವೆನ ಹಾಕೊಂಡ್ಬಿಡ್ಬೋದು. ಇದ್ಯಾವುದು, ಬಾಂಬೆ ರವೆನಾ, ಅಕ್ಕಿ ರವೆನಾ? ಇದು ಅಕ್ಕಿ ರವೆ. ಅಕ್ಕಿನ ಸಾಧಾರಣ ನಾನು ಯಾವುದನ್ನು ಅಂಗಡಿಯಿಂದ ತರೋದಿಲ್ಲ. ಎಲ್ಲ ನಾನು ಅಕ್ಕಿನ ತೊಳೆದು ಒಣಗಿಸಿ ಅದನ್ನು ಹುರಿದು ಬಿಟ್ಟು ಪುಡಿ ಮಾಡಿಸಿ ಇಟ್ಕೋತೀನಿ. ಇದಕ್ಕೂ ಕಡುಬು ಮತ್ತು ಉಪ್ಪಿಟ್ಟು ಮಾಡ್ತೀವಿ ನಾವು, ಅದಕ್ಕೂ ಎಲ್ಲ ನಾವು ಈ ಅಕ್ಕಿ ತರಿನೇ ಉಪಯೋಗ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಅವರೆಕಾಳಿಗೆ, ಅದರಲ್ಲೂ ಎಸ್ಪೆಷಲಿ ಅವರೆಕಾಳಿಗೆ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಬೇಸಿಕಲಿ ಎಲ್ಲಿಂದ? ನಾವು ಬೇಸಿಕಲಿ ಮೈಸೂರು, ಚಿಕ್ಕಮಂಗ್ಳೂರಿನವರು. ಮೈಸೂರು, ಚಿಕ್ಕಮಂಗ್ಳೂರು, ಅದೇ ಎರಡು ಹುಟ್ಟಿದೂರು ಚಿಕ್ಕಮಂಗ್ಳೂರು, ಬೆಳೆದಿದ್ದು. ಈಗ ಮದುವೆ ಆಗಿ ಹೋಗಿ ನೀವು ಮೈಸೂರಿನವರು ಅಂತ ಹೇಳಿದ್ರಿ ನೀವಾಗ. ಈಗ ಇದನ್ನ ಮುಚ್ಚಿಡೋಣ. ನೀರೆಲ್ಲ ಅದು ಪೂರ್ತಿ ಹೀರ್ಕೊಳ್ಳೋವರೆಗೂ ಹಾಗೆ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಬೇಯಿಸಬೇಕಾಗತ್ತೆ.
ಮತ್ತೆ ಪುನಃ ಹಬೆಯಲ್ಲಿ ಬೇಯಿಸ್ಬೇಕಲ್ವಾ? ಅದು ಯಾಕೆ ಅಷ್ಟು ಮೆಲ್ಲಗೆ? ಅದನ್ನ ಸ್ವಲ್ಪ ಬೇಗನೆ ಮಾಡಿ ಅದನ್ನ ಅದು ಇಲ್ಲ, ತುಂಬಾ ಮೆತ್ತಗೆ ಆಗ್ಬಿಡುತ್ತೆ. ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಇದು ಮಾಡ್ಕೊಂಡು ಅಲ್ಲಿಗೆ ಹಾಕಿದ್ರೆ ಒಳ್ಳೇದಾಗುತ್ತೆ. ಅದು ಚೆನ್ನಾಗಿ ಹಾಕಬೇಕು. ಇದನ್ನೇನಾದ್ರೂ ದೇವರಿಗೆ ಈ ತರ ಅರ್ಪಣೆ ಮಾಡುವಂಥದ್ದು ಏನಾದ್ರೂ ಇದೆಯಾ? ಅದು ಅವ್ರವ್ರ ಮನೆಗೆ ಬಿಟ್ಟಿದ್ದು. ದೇವರಿಗೆ ಮಾಡೋದು, ನೈವೇದ್ಯಕ್ಕೆ ಮಾಡೋದಾದ್ರೆ ಮಾಡ್ಬೋದು. ಆದರೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಎಳ್ಳು ಬೆಲ್ಲ ದೇವ್ರಿಗೆ ಇಡೋದು ಸಂಕ್ರಾಂತಿ ಅಂತ ಅನ್ನುವಾಗ ಇದನ್ನ ನಾವು ದೇವ್ರಿಗೆ ಇಡ್ತೀವಿ, ನಾವಿಲ್ಲ ಅಂತಿಲ್ಲ, ದೇವ್ರಿಗೆ ನೈವೇದ್ಯಕ್ಕೆ ಇಡ್ತೀವಿ. ನಿಮ್ಮಲ್ಲಿ ಅದು ಹೇಗೆ ಪ್ರೋಸೆಸ್ ಅಲ್ಲಿ ಇದು ಅಂದರೆ ಸಂಕ್ರಾಂತಿ ದಿವಸ ಹೇಗೆಲ್ಲ ಹಬ್ಬ ಆಚರಣೆ ಮಾಡ್ಕೊಂಡು? ಸಂಕ್ರಾಂತಿ ಅಂದರೆ ಬೆಳಗ್ಗೆ ಎದ್ದು ನಾವು ಅದೇ ಸಾಧಾರಣ ಪೂಜೆ ಇದು ಮಾಡಿ ಎಳ್ಳು ಬೆಲ್ಲ ಎಲ್ಲ ದೇವರಿಗೆ ಇಟ್ಬಿಟ್ಟು ಈಗ ಅವರೆಕಾಳು ಇರುತ್ತೆ, ಅವರೆಕಾಳು ಪೊಂಗಲ್ಲು ಮಾಡೋದು ವಿಶೇಷ. ಬೆಳಿಗ್ಗೆ ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಎಳ್ಳನ್ನೆಲ್ಲ ನಾವು ಅಂದರೆ ನಮಗೆ ಹಸು ಸಿಗ್ತಾ ಇತ್ತು ಇಲ್ಲಿ, ಹಾಗಾಗಿ ಹಸುಗೆ ಫಸ್ಟ್ ಹೋಗಿ ಎಳ್ಳು ಬೆಲ್ಲ ತಿನ್ನಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನಾವು ಎಳ್ಳನ್ನ ಕೊಡ್ತಾ ಇದ್ವಿ. ನಾನು ಸಾಧಾರಣ ಯೋಗ ಟೀಚರ್ ಆದ್ರಿಂದ ನಮ್ಮದು ಯೋಗ ಕ್ಲಾಸಸ್ ನಡೀತಾ ಇರುತ್ತೆ, ಯಾವ ದಿನನೂ ರಜಾ ಮಾಡೋದಿಲ್ಲ ಅವರು, ಹಬ್ಬದ ದಿನನೂ ಇರ್ತಾರೆ. ನಾನು ಯಾವುದಾದ್ರೂ ಬ್ರಾಂಚಿಗೆ ಬೆಳಿಗ್ಗೆ ಬೇಗ ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಆ ಬ್ರಾಂಚಿಗೆ ಹೋಗಿ ಬೆಳಿಗ್ಗೆನೆ ಆ ಎಳ್ಳನ್ನ ಹಂಚಿ ಬಂದ್ಬಿಡ್ತೀನಿ. ಎಳ್ಳು ಬೀರೋದು, ಎಳ್ಳು ಬೀರೋದು ಅದನ್ನ ಕೊಟ್ಟು ಬಂದ್ಬಿಡ್ತೀನಿ. ಹಾಗೆ ಮಾಡ್ತೀವಿ. ಮತ್ತೆ ಮಧ್ಯಾಹ್ನ ವಿಶೇಷವಾಗಿ ನಮ್ಗೆ ಏನಾದರೂ ಬೇಕಾದ್ರೆ ಹೋಳಿಗೆ ಎಲ್ಲ ಮಾಡ್ಕೊಳ್ಳೋದಿದೆ ಬೇರೆ ಬೇರೆ. ಆಮೇಲೆ ಸಂಜೆ ಮತ್ತೆ ಮಕ್ಕಳಿದ್ರೆ ತೊಗೊಂಡೋಗಿ ಹೇಳ್ಕೊಡ್ತಾರೆ, ಇಲ್ಲ ನಮಗೆ ಈಗ ಮಕ್ಕಳು ದೊಡ್ಡವರಾಗಿರ್ತಾರೆ ಆದರೂ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮನೆಗಳಿಗೆ ನಾವು ಹೋಗಿ ಎಳ್ಳನ್ನ, ಕಬ್ಬು, ಕಿತ್ಲೆ ಈ ಒಂದು ಸಂಕ್ರಾಂತಿ ಹಬ್ಬದ ದಿವಸ ಹೆಣ್ಮಕ್ಳನ್ನ ನೋಡೋದೇ ಖುಷಿ. ಎಲ್ಲ ಲಂಗ ದಾವಣಿ ಅಥವಾ ಈ ತರ ಎಲ್ಲ ತುಂಬಾ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡು ಎಲ್ಲರೂ ತಟ್ಟೆ ಇಟ್ಕೊಂಡು ಎಳ್ಳು ಬೀರೋದಕ್ಕೆ ಹೋಗ್ತಾರೆ, ಎಳ್ಳು ಬೆಲ್ಲವನ್ನ ಬೀರೋದಕ್ಕೆ. ಅದು ಒಂದು ಆ ಸಂಭ್ರಮನೇ ಜಾಸ್ತಿ ಹೆಣ್ಮಕ್ಳಿಗೆ. ಈ ಸಂಕ್ರಾಂತಿ ಅಂದ್ರೆ ಅವ್ರಿಗೆ ಅದೇ ಕೈ ಫುಲ್ ಬಳೆ ಎಲ್ಲ ಹಾಕೊಂಡು ಮತ್ತೆ ಇನ್ನು ಅದು ಹಸುಗೆಲ್ಲ ಎಲ್ಲ ಕಲರ್ ಎಲ್ಲ ಹಾಕಿ ಓಡಿಸ್ತಾರೆ, ಬೆಂಕಿ ಮೇಲೆ ಹಾರಿಸಿ ಓಡಿಸ್ತಾರೆ. ಅದು ಯಾವ್ದರ ಪ್ರತೀಕ ಏನಾದ್ರೂ ಇದೆಯಾ? ಅದು ಹಳ್ಳಿ ಕಡೆ ಏನೋ ಮಾಡ್ತಾರೆ, ಬಟ್ ನಮ್ಗೆ ಅಷ್ಟೊಂದು ನಾವು ಹಳ್ಳಿಯಲ್ಲಿ ಇಲ್ವಲ್ಲ, ನೋಡಿದೀನಿ ನಾನು, ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಅವಾಗೆಲ್ಲ ಹೇಳೋರು, ಈಗ ನಾವು ಅದನ್ನೆಲ್ಲ ಮರ್ತೋಗಿದೀವಿ ಬಿಡಿ. ಅದೇ ಇಂಥದ್ದೆಲ್ಲ ಆಕ್ಚುಲಿ ಮರುಕಳಿಸಿ ನಾವು ಅದನ್ನ ಅಟ್ಲೀಸ್ಟ್ ಹೇಳ್ತಾ ಇದ್ರೆ ಇನ್ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಒಂದು ಪದ್ಧತಿ, ನಮ್ಮ ಸಂಸ್ಕೃತಿ ತಿಳುವಳಿಕೆ ಇರುತ್ತೆ. ಅಷ್ಟು ನೋಡೋದಕ್ಕೆ ಸಿಗದಿದ್ರು ಕೂಡ ಅದನ್ನ ಹೇಳುವಂತದ್ದಾಗಿರ್ಬೇಕು. ಇದನ್ನ ತೆಗೆದು ಬಿಡೋಣ ನಾವೀಗ, ಇದು ಆಫ್ ಮಾಡೋಣ. ನೀರೆಲ್ಲ ಪೂರ್ತಿ ಹೀರ್ಕೊಂಡಿದೆ. ಈಗ ನಾವು ಇದಕ್ಕೆ ಒಂದು ಬಟ್ಲಲ್ಲಿ ನನಗೆ ತಣ್ಣೀರು ಕೊಟ್ರೆ ನಾನು ಅದನ್ನ ಕೈ ಇದು ಮಾಡಿ ನಮ್ಗೆ ಅದನ್ನ ಇಟ್ಬಿಡೋಣ. ನಾವೀಗ ಇಡ್ಲಿದು ಪಾತ್ರೆ ಇಡೋಣ. ಕಡುಬು ಅಂತ ಹೇಳಿದಾಗಲೇ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಸಾಕು. ಅದು ಬಿಸಿ ಇರ್ತದಲ್ಲ, ಹಾಗೆ ನಾನು ಕೈನ ಸ್ವಲ್ಪ ಇದರಲ್ಲಿ ಹಾಕಿ ನಾನು ಉಂಡೆ ಮಾಡ್ಕೊಳ್ಳಿಕ್ಕೆ. ಇದು ಗ್ಯಾಸ್ ಹಚ್ಚಿ ಇಲ್ಲಿ ಇಟ್ಕೊಂಡ್ಬಿಡೋದ? ಅದು ನೀಟಿ ನೀವು ಅಷ್ಟರಲ್ಲಿ ನಾನು ಇಲ್ಲಿ ಅದು ನೀರು ಬಿಸಿ ಆಗ್ತಾ ಇರುತ್ತೆ, ಇಲ್ಲಿ ನಾನು ಮಾಡಿ ಇಡ್ತೀನಿ, ಅದರೊಳಕ್ಕೆ ಇಡ್ತಾ ಹೋಗ್ತೀನಿ ನಾನು ಮಾಡಿ. ಇಲ್ಲಿಗೆ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ತಣ್ಣಗಾಗತ್ತೆ, ಬೇಗ ಕಟ್ಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ. ಬಟ್ ಇದು ಬಿಸಿ ಇರುವಾಗಲೇ ಇದನ್ನ ಕಟ್ಕೊಳ್ಬೇಕು, ಉಂಡೆ ಕಟ್ಕೋಬೇಕು. ಉಂಡೆ ಥರ ಕಟ್ಕೊಳ್ಳೋದು ಹೇಗೆ? ಉಂಡೆ ಕಟ್ಕೊಳ್ಳೋದು ತಣ್ಣಗಾದ್ಮೇಲೆ ಕಟ್ಬೋದು, ತುಂಬ ಟೈಮು ಹೋಗುತ್ತೆ ನಮಗೆ. ನಾವು ಅದು ತಣ್ಣಗಾಗೋ ತನಕ ಕೂತ್ಕೊಂಡು ಹೇಗಿದ್ರು ಅದು ಬಿಸಿ ಇರುವಾಗಲೇ ಮಾಡ್ಕೊಂಡ್ರೆ ಇನ್ನೂ ಬೇಗ ಬೇಯುತ್ತೆ. ಹೌದು ನೋಡಿ, ಹೀಗೆ ಅವರೆಕಾಳು ತುಂಬ ಇರಬೇಕು ಚೆನ್ನಾಗಿ, ಅದಕ್ಕೆ ತಿನ್ನುವಾಗ ಸಿಗಬೇಕು. ಹೌದು. ನನಗೆ ನನ್ನ ಅಜ್ಜಿ ಮನೆಗೆ ಹೋಗ್ತಿದ್ದೆ, ನಮ್ಮ ಅಜ್ಜಿ ಮನೆಯಲ್ಲಿ ಅವಾಗೆಲ್ಲ ಅವರೆಕಾಳು ಹೇಗೆ ಅಂದರೆ ಈಗ ನಮ್ಮಂಗೆಲ್ಲ ಅಂಗಡಿಯಿಂದ ತಂದಿಟ್ಕೊಂಡು ಅವರೆಕಾಳಲ್ಲ, ಆಗ ನಮ್ಮ ತಾತ ತೋಟಕ್ಕೆ ಹೋಗಿ ಅವರೆಕಾಳು ಕಿತ್ಕೊಂಡು ಬರೋರು. ಅದು ಕಿತ್ಕೊಂಡು ಬಂದಮೇಲೆ ಅದನ್ನು ಹಾಗೆ ನಮ್ಮ ಬಿಡಿಸಿದ ಕೂಡಲೇ ನಮ್ಮ ಅಜ್ಜಿ ಅದರಲ್ಲಿ ಕಡುಬು ಮಾಡೋರು. ಆ ಟೇಸ್ಟು ಇವತ್ತಿಗೂ ಬರೋದಿಲ್ಲ ಬಿಡಿ ನಮಗೆ. ಅದು ತೊಳಿಬಾರ್ದು ಅಂತ ಅವ್ರ ಪ್ರಕಾರ. ಬೆಳಗ್ಗೆ ನಮಗೆ ಈ ಟೈಮಲ್ಲಿ ಇಡ್ಲಿ ಅಂತ ಬೀಳ್ತಾ ಇರುತ್ತೆ ನೋಡಿ, ಅದು ಬಿದ್ದು ಅದ್ರ ಮೇಲೆ ಬಿದ್ದಿರುತ್ತೆ, ಅದು ತೊಳೆದ್ರೆ ಹೋಗುತ್ತೆ, ಅದಕ್ಕೆ ಸೊಗಡಿದೆ ಅಂತ ಹೇಳ್ತೀವಿ. ಅದು ಹೋಗಬಾರ್ದು ಅಂತೇಳಿ ಹಾಗೆ ಅದನ್ನು ಬಿಡಿಸಿ ಕಡುಬು ಮಾಡೋರು. ಆ ಕಡುಬು ನಾವು ತಿಂದಿದ್ದು ಈಗ ತಿನ್ನಕ್ಕೆ ಸಾಧ್ಯ ಇಲ್ಲ ಬಿಡಿ. ಈ ಕಡೆ ದಕ್ಷಿಣ ಕನ್ನಡದಲ್ಲಿ ನಾವು ಮಾಡುವಾಗ ಈ ತರ ಪುಂಡಿ ನಾವು ಇದನ್ನು ಮಾಡ್ತೀವಿ, ಬರೀ ಅಕ್ಕಿ ರವೆಯಲ್ಲಿ ಮಾಡಿ ಹಾಗೇನೂ ಕೂಡ ಮಾಡ್ತೀವಿ, ಒಗ್ಗರಣೆ ಹಾಕಿ ಕೂಡ ಮಾಡ್ತೀವಿ. ಇದು ಅವರೆಕಾಳೆಲ್ಲ ಸೇರಿಸಿ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು. ಹೌದು.
ಅವರೆಕಾಳು ಎಷ್ಟು ಒಳ್ಳೇದಂದ್ರೆ ಅದರಲ್ಲಿ ತುಂಬ ಫೈಬರ್ ಅಂಶ ಇದೆ, ಮತ್ತು ನಮ್ಮ ಡೈಜೆಷನ್ಗೆ ಒಳ್ಳೆಯದು. ಈ ಟೈಮಲ್ಲಿ ಕಫ ಜಾಸ್ತಿ ನಮಗೆ ದೇಹದಲ್ಲಿ ಪ್ರವೃತ್ತಿ ಇರುತ್ತೆ, ಕಫ ಪ್ರವೃತ್ತಿ ಇರುತ್ತೆ, ಅದನ್ನು ಹೋಗ್ಲಾಡ್ಸೋಕ್ಕೆ ಇದು ವಾತದ ಥರ ಇದು ಕೆಲಸ ಮಾಡಿ ಅದಕ್ಕೆ ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ. ಅದರಿಂದ ನಾವು ಈ ಟೈಮಲ್ಲಿ ತಿನ್ನಬೇಕು. ಮತ್ತೆ ಹೇಳ್ತಾರಲ್ಲ, ಆಯಾ ಕಾಲದಲ್ಲಿ ಬೆಳೆಯುವಂಥ ಹಣ್ಣು ಹಂಪಲು ತರಕಾರಿ ಸೊಪ್ಪುಗಳು ಎಲ್ಲವನ್ನು ಕೂಡ ನಾವು ಸವಿಬೇಕು. ಹೌದು, ನಾವು ಈಗ ಅದಕ್ಕೆ ಹೇಳೋದು, ನಾವು ಈ ಟೈಮಲ್ಲಿ ದಿನ ಅವರೆಕಾಳು ತಿಂದ್ರು ನಮಗೆ ಅಂದರೆ ಆ ಸೀಸನ್ ಅಲ್ವಾ, ನಮಗೆ ಒಳ್ಳೇದು. ಈಗ ಅವರೆಕಾಯಿ ಏನು ಅಂದರೆ ವರ್ಷ ಪೂರ್ತಿ ಅವರೆಕಾಯಿ ಸಿಗುತ್ತೆ, ಆದರೆ ಅದು ವರ್ಷ ಪೂರ್ತಿ ಸಿಗೋ ಅವರೆಕಾಯಿ ತಿನ್ನೋದ್ರಲ್ಲಿ ನಮಗೆ ಅಷ್ಟೊಂದು ಇಲ್ಲ. ಮತ್ತು ಅದೇನು ಅಂದರೆ ನೋಡಿ, ಈ ಸೀಸನಲ್ಲಿ ತಿನ್ನಬೇಕು ಅನ್ನೋದನ್ನು ಸೀಸನ್ ಬಿಟ್ಟು ಬೇರೆ ಟೈಮಲ್ಲಿ ತಿಂದಾಗ ಅದು ನಮಗೆ ಬೇರೆ ಪರಿಣಾಮ ಕೊಡುತ್ತೆ. ಅದರಿಂದ ಈಗ ತಿನ್ನಬೇಕು. ಮತ್ತು ಇದರಲ್ಲಿ ಇದನ್ನು ಸ್ವಲ್ಪ ತಿಂದರೆ ಹೊಟ್ಟೆ ತುಂಬುತ್ತೆ. ನೋಡಿ, ನಮಗೀಗ ಡಯಟ್ ಮಾಡ್ತೀವಿ ಅನ್ನೋರು ಸ್ವಲ್ಪ ಅವರೆಕಾಯಿ ಮತ್ತು ಬೇಗ ಹೊಟ್ಟೆ ಹಸಿವಾಗೋದಿಲ್ಲ, ಆಗ ನಮಗೆ ಅದನ್ನು ಮಾಡೋಕ್ಕೆ ಸಹ ಇದಾಗುತ್ತೆ. ಆದರೆ ಸ್ವಲ್ಪ ಅಸಿಡಿಟಿ ಅಂತ ಸಮಸ್ಯೆ ಇರೋರು ಸ್ವಲ್ಪ ತಿನ್ನುವಾಗ ಎಚ್ಚರಿಕೆಯಿಂದ ತಿನ್ನಬೇಕಾಗುತ್ತೆ. ಅದು ತಿನ್ನೋದು ಅಮೃತವು ವಿಷ ಅಲ್ವೇ? ಹಾಗೆ ನೋಡಿ, ನಾನು ತುಂಬ ಸೊಪ್ಪುಗಳನ್ನು ಬಳಸ್ತೀನಿ. ನನ್ನ ಮಗಳು ಸ್ಕೂಲ್ಗೆ ಹೋಗುವಾಗ ಅವಳ ಫ್ರೆಂಡ್ಸ್ ಹೇಳೋರಂತೆ, ದೋಸೆಗೂ ಇಡ್ಲಿಗೂ ಎಲ್ಲದಕ್ಕೂ ಸೊಪ್ಪು ಹಾಕಿ ಕಳಿಸ್ತಿದ್ದೆ. ನಿಮ್ಮಮ್ಮ ಹಿಂದಿನ ಜನ್ಮದಲ್ಲಿ ಎಲ್ಲೋ ಹಸು ಆಗಿದ್ರು ಅಂತ ಕಾಣುತ್ತೆ, ಅದಕ್ಕೆ ಇಷ್ಟು ಸೊಪ್ಪನ್ನ ಬಳಸ್ತಾರೆ ಅಂತೇಳಿ. ಈಗ ನಮ್ಮದು ಇದು ಹಾಕ್ತಾ ಬಂದಿದೆ, ಸಾಕು ಸಾಕು, 2 ನಿಮಿಷ. ಹೌದು, ಸಾಕು. ಆಫ್ ಮಾಡಿಬಿಡುವ, ಗ್ಯಾಸ್ನ ಆಫ್ ಮಾಡೋಣ. ಅದು ಸಾಧಾರಣವಾಗಿ ತಣದು ತಿಂದರೆ ಒಳ್ಳೆಯದು. ಮಾಡಿ ಮುಚ್ಚಿ ಇಟ್ಬಿಡ್ಬೇಕು ನಾವು. 1 ಗಂಟೆ ಆದಮೇಲೆ ತಿಂದರೆ ಒಳ್ಳೇದು. 1-2 ಗಂಟೆ ಆದಮೇಲೆ ಅದು ತಣ್ಣಗಾಗಬೇಕು, ಅದರೊಳಗಡೆ ತಣ್ಣಗಾಗಬೇಕು, ಆಮೇಲೆ ತೆಗೆದು ತಿಂದರೆ. ಬಿಸಿ ಬಿಸಿಯಲ್ಲಿ ತಿನ್ನೋಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಬೇಕು ಅದನ್ನ. ಸೊ ನಾವು ಸವಿವಾಗ ಖಂಡಿತವಾಗ್ಲೂ ಲೇಟ್ ಆಗುತ್ತೆ, ಯಾಕೆಂತ ಹೇಳಿದ್ರೆ ಇನ್ನೊಂದು ರೆಸಿಪಿ ತಯಾರಾಗಬೇಕಲ್ಲ. ಹೌದು, ಅಷ್ಟೊತ್ತಿಗೆ ಸರಿ ಆಗುತ್ತೆ. ಸೊ ಇದನ್ನೆಲ್ಲ ರಾತ್ರಿಯೇ ಮಾಡಿಟ್ರು ಆಗುತ್ತಲ್ವಾ? ಮಾಡಿಡ್ಬೋದು. ಬೆಳಿಗ್ಗೆ ಬೇಗ ಎದ್ದು ಮಾಡಿದ್ರು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಬೇಕು ಅಂತಿದ್ರೆ ರಾತ್ರಿ ಇದನ್ನು ಮಾಡಿ ಇಟ್ಕೊಳ್ಬೋದಲ್ಲ? ಅದು ಸ್ವಲ್ಪ ತಣದು ತೆಗೆದ್ರೆ ಸರಿ, ಇಲ್ದಿದ್ರೆ ಅದೇ ಈ ಥರ ಸ್ವಲ್ಪ ಪುಡಿ ಪುಡಿ ಆಗಿಬಿಡುತ್ತೆ. ಅದರಿಂದ ತಣದು ತೆಗೆಯುವ. ಸ್ವಲ್ಪ ತಣ್ಣದಿದೆ, ಈಗ ಇದನ್ನು ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡುವ. ಬಿಸಿ ಬಿಸಿಯಾದ ಅವರೆಕಾಳು ಕಡುಬು ದೊಡ್ಡ ಪತ್ರೆ ಚಟ್ನಿ ರೆಡಿಯಾಗಿದೆ. ಅದನ್ನು ನೋಡಿ ನೀವು ತಿಂದು, ಈಗ ನೋಡಿದ್ದೀರಾ, ತಿಂದು ರುಚಿ ನೋಡಿ ಹೇಳಬೇಕು ನನಗೆ. ಖಂಡಿತ. ಸೊ ಇದು ಅಂತೂ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ, ಫಸ್ಟ್ ಟೈಮ್ ಟೇಸ್ಟ್ ನೋಡಬೇಕಿನ್ನು, ನೋಡೋಣ. ಥ್ಯಾಂಕ್ ಯು ಮೇಡಮ್. ಸೊ ಹಬ್ಬದ ಪ್ರಯುಕ್ತ ಅವರೆಕಾಳಿನ ಕಡುಬು ಮಾಡಿಕೊಟ್ಟಿದ್ದಾರೆ, ಅದರ ಜೊತೆಗೆ ದೊಡ್ಡ ಪತ್ರೆಯ ಚಟ್ನಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅವರೆಕಾಳು ಕಡುಬು ಹಾಗೂ ದೊಡ್ಡ ಪತ್ರೆಯ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲಿಗೆ 1 ಚಮಚ ಎಣ್ಣೆ ಹಾಕಿ 4ರಿಂದ 5 ಜೀರಿಗೆ ಮೆಣಸು, 3 ಎಸಳು ಬೆಳ್ಳುಳ್ಳಿ, ಶುಂಠಿ, 8ರಿಂದ 10 ದೊಡ್ಡ ಪತ್ರೆಯ ಎಲೆ, 2 ಬಿಂಬುಳಿ, ಕರಿಬೇವು, ತೆಂಗಿನ ತುರಿ, 2 ಚಮಚ ಹುರಿಗಡಲೆ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಚಟ್ನಿ ತಯಾರು. ಇನ್ನೊಂದೆಡೆ 1 ಕಪ್ ಅವರೆಕಾಳಿಗೆ 2 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕರಿಬೇವು ಹಾಕಿ ಹುರಿಯಿರಿ. ಆ ನಂತರ 1 ಕಪ್ ಸಬ್ಬಸಿಗೆ ಸೊಪ್ಪು, 2 ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚ ಕರಿಮೆಣಸಿನ ಪುಡಿ, ಬೇಯಿಸಿದ ಅವರೆಕಾಳು, ರುಚಿಗೆ ಅನುಸಾರವಾಗಿ ಉಪ್ಪು, ತೆಂಗಿನ ತುರಿ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ 1 ಕಪ್ ಅಕ್ಕಿ ರವೆ ಹಾಕಿ ಬೆರೆಸುತ್ತಾ 1-2 ನಿಮಿಷ ಬೇಯಿಸಿ. ಬಳಿಕ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಿ ಹಬೆಯಲ್ಲಿ ಬೇಯಿಸಿ. ಈಗ ರುಚಿಕರವಾದ ಅವರೆಕಾಳು ಕಡುಬು ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.